ನಿರ್ದೇಶಕರು ಅಂದಾಗ ನಾನು ಒಬ್ಬ ವರ್ಕಿನಲ್ಲಿ. ಸೊ ಕುಡಂಗು ಇದು ಅಂತಂದ್ರೆ ನಂಗೆ ಹರ್ಟ್ ಆಯಿತು. ಅದ್ರ ಬಗ್ಗೆ ನಾನು ಅವ್ರು ಕುಡಂಗು ಅನ್ನೋ ಮಾತನ್ನ ಪ್ರೇಮ ಕುಡಂಗು ನಾನು ಅಂತ ನಿಮಗೆ ಲೇಟ್ ಆಗಿರ್ಬೋದು. ಈಗ ಅದನ್ನೇ ನನಗೆಲ್ಲ ಹರ್ಟ್ ಆಯ್ತು ಅಂತ ಯಾರೇ ಆಗಲಿ. ಈಗ ನಿರ್ದೇಶಕರು ಅಂತ ಬಂದಾಗ ಪ್ರೇಮು ಇನ್ಕ್ಲೂಡ್ ಆಗ್ತಾರೆ, ನಿರ್ದೇಶಕರು ಇನ್ಕ್ಲೂಡ್ ಆಗ್ತಾರೆ ಅಲ್ವಾ. ಸೊ ನಿರ್ದೇಶಕರು ಅಂದಾಗ ಮೀಡಿಯಾ ಅಂದಾಗ, ಸೊ ಟಿವಿ ನೈನ್ ಅಂದಾಗ, ಸುವರ್ಣ ಆಗಲಿ ಸುವರ್ಣ ಮೀಡಿಯಾ ಅಂದಾಗ ಎಲ್ಲರೂ ಬರ್ತಾರೆ ಅಲ್ವಾ. ಸೊ ಹಾಗೆ ಸೊ ನಿರ್ದೇಶಕರು ಅಂದಾಗ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದ್ಬಿಟ್ರೆ ಬೇರೆ ಯಾವುದೂ ನನಗಾಗಲಿ ಪಾಪ ಅವ್ರಿಗಾಗಲಿ ಬೇರೆ ಬೇರೆ ಯಾವುದೂ ಇದಿಲ್ಲ. ಸೊ ವೆಲ್ ಗುಡ್ ಫ್ಯಾಮಿಲಿ. ಇವತ್ತು ನಾನು ನನ್ನ ಮೇಡಮ್ ಹತ್ರ ಮಾತಾಡ್ಬೇಕಾದ್ರೆ ದರ್ಶನ್ ಯಾವತ್ತೂ ಹಂಗೆ ಮಾತಾಡೋದಲ್ಲ, ಅದು ಬೇಸಿಗೆ ನಿನ್ನ ಬಗ್ಗೆ ಮಾತಾಡೋಲ್ಲ ದರ್ಶನ್, ಯಾಕೆ ಹಂಗೆ ಮಾತಾಡೋದು, ನನಗೆ ಬೇಜಾರಾಗೋಯ್ತು ಅನ್ನೋ ಲೆವೆಲ್ಗೆ ಇದು ಮಾಡೋದು. ಬಟ್ ಆದರೂ ಸೊ ಇವಾಗಲೂ ಅವ್ಳು ಫೀಲ್ ಮೇಲ್ಗಡೆ ಇವಾಗಲೂ ಪಾಪ ಅದನ್ನೇ ಕೇಳ್ತಿದ್ರು, ಯಾವತ್ತು ಯಾರ ಬಗ್ಗೆ ಮಾತಾಡೋಲ್ಲ ಅವ್ರು ಯಾಕೆ ಹಿಂಗೆ ಇದು ಅಂದ್ಬಿಟ್ಟು. ಸೊ ಅಷ್ಟು ಅವ್ರನ್ನ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಪ್ರೀತಿ ಮಾಡ್ತೀವಿ, ನನ್ನ ಫ್ಯಾಮಿಲಿ ಅಂತ ಅವ್ರನ್ನ ಇದು ಮಾಡ್ತೀವಿ. ಬಟ್ ನನ್ನ ಬಗ್ಗೆ ಮಾತಾಡಿದ್ದು ನನಗೆ ಇಲ್ಲ, ನಾನು ಮಾತಾಡೋದೇನಿಲ್ಲ. ಒಬ್ಬ ಫ್ರೆಂಡ್, ಒಬ್ಬ ಫ್ಯಾಮಿಲಿ ಫ್ರೆಂಡ್, ನಾನು ಮಾತಾಡೋದೇನು ಇರುತ್ತೇನಿಲ್ಲ. ನಿಮಗೆ ಸಿಕ್ಕಿದಾಗ ಮಾತಾಡ್ತೀವಿ ಅಷ್ಟೇ, ಸಿಂಪಲ್. ಸರ್ ಆಯ್ತು. ಒಂದು ವಿಷಯ, ಈಗ ಅಲ್ಲಿ ಏನಂತ ಅರ್ಥ ಅಂದ್ರೆ, ಒಂದ್ ಕಡೆ ಗಂಡ, ಒಂದ್ ಕಡೆ ತುಂಬಾ ಕ್ಲೋಸ್ ಫ್ರೆಂಡ್, ಓಕೆ. ಬಟ್ ಒಂದ್ ಕಡೆ ಇಬ್ಬರು ಹರ್ಟ್ ಆಗಿದ್ದೇನು, ಪ್ರೇಮ್ನ ಕುಡಂಗು ಮತ್ತೆ ಏನೋ ವರ್ಡ್ ಸೊ ಅಂತಂದ್ರು ಅಂದ್ಬಿಟ್ಟು ಅದೊಂದು ಇಷ್ಟೇ. ಅದು ಬಿಟ್ಟರೆ ನನಗೆ ಹರ್ಟ್ ಆಗಿಬಿಟ್ರೆ ಬೇರೆ ಯಾವುದೂ ವಿಷಯ ಇಲ್ಲ. ಆಮೇಲೆ ಇದೇನು ಟ್ರ್ಯಾಕ್ ಮಾಡೋದು, ಇದನ್ನು ಎಳೆಯೋದು ದಯವಿಟ್ಟು ಇದನ್ನ ಅವಶ್ಯಕತೆ ಇಲ್ಲ. ದರ್ಶನ್ ಮತ್ತೆ ಪ್ರೇಮ ಕಾಂಬಿನೇಷನ್ ಅಲ್ಲಿ ನೆಕ್ಸ್ಟ್ ಮಾತುಕತೆ ಆಯ್ತು ಸಿನಿಮಾ, ಈ ಘಟನೆಯಿಂದಾಗಿ ಏನು ಸಮಸ್ಯೆ ಆಗೋದಿಲ್ಲ ಅಂತ ಇಲ್ಲಪ್ಪ. ನನಗೆ ಯಾವುದು, ಈಗ ನಾನು ಯಾವತ್ತೂ ಅಷ್ಟೇ, ಈಗ ರೀಸೆಂಟಾಗೆ ಒಂದು ರಾಬರ್ಟ್ ಎಲ್ಲ ಆದ್ಮೇಲೂ ನಾನು ದರ್ಶನ್ ಮೀಟ್ ಮಾಡಿದ್ವಿ 5-6 ಸರಿ, ಓಕೆ. ನನಗೆ ದರ್ಶನ್ ಯಾಕೆ ಜಾಸ್ತಿ ಕೇಳಿದೆ, ಯಾಕಂದ್ರೆ ಅಂಬರೀಷ್ ಅಣ್ಣ ಇದ್ದಾಗಲೂ ನನ್ನ ಜಾಸ್ತಿ ಇದು ಮಾಡ್ತಾರೆ. ಯಾಕಂದ್ರೆ ಅವನು ಮಟನ್ ತಿನ್ನಲ್ಲ, ಚಿಕನ್ ತಿನ್ನಲ್ಲ, ಎಣ್ಣೆ ಹೊಡಿಯಲ್ಲ, ನಮಗೆ ಕರಿ ಬಿಡಿಕೊಂಡ್ರೆ ಅನ್ನೋರು ಅಂಬರೀಷ್ ಅಣ್ಣ. ಸೊ ದರ್ಶನ್ ಅಷ್ಟೇ, ಏನು ತಿನ್ನೋಲ್ಲ ಬುದ್ಧಿ ನೀವು, ಸುಮ್ಮನೆ ನೀವೆಲ್ಲ ಕರೆದು ನಿಮ್ಮ ಊಟಕ್ಕೆ ಗಿಟ್ಟು ಕರೆದು ವೇಸ್ಟೇ ಬುದ್ಧಿ, ಸುಮ್ಮನೆ ಕೂತಿರ್ತೀರಿ ನೀವು ವೇಸ್ಟೇ ಅಂತಾರೆ. ಸೊ ಆ ಮಟ್ಟಕ್ಕೆ ದೋಸ್ಗಳು. ಅದು ಬಿಟ್ರೆ ನಾನು ಅವರು ಈಗಿನ ಇದರಲ್ಲಿ ಒಂದು 5-6 ಸರಿ ಮೀಟ್ ಮಾಡಿದ್ವಿ. ಮೀಟ್ ಮಾಡಿದಾಗಲೂ ಅಷ್ಟೇ ನಾನು ಒಂದು ಪ್ರಯೋಗ ಮಾಡ್ತೀನಿ ನಿಮ್ಮ ಮೇಲೆ, ಒಂದು ಒಳ್ಳೆ ಪ್ರಯೋಗ ಮಾಡೋಣ ಹೊಸದಾಗಿ ಏನ್ಬಿಟ್ಟು ನಾನು ಒಂದು ಕಂಟೆಂಟ್ ಕೂಡ ಅವ್ರಿಗೆ ಹೇಳಿದ್ದೇನೆ, ಒಂದು ಒಳ್ಳೆ ಪ್ರಯೋಗ ಮಾಡುವ ಹೊಸದಾಗಿರ್ಲಿ. ಯಾಕಂದ್ರೆ ಎಲ್ಲ ಅಲ್ಲಿಂದ ಹೈದರಾಬಾದಿಂದ ಎಲ್ಲಿಂದ ಪಿಕ್ಚರ್ ಮಾಡ್ತಾರೆ, ನಾವು ಒಂದು ಸಿನಿಮಾ ಮಾಡೋಣ, ಒಂದು ಅದ್ಭುತವಾಗಿ ಏನೋ ಒಂದು ತೋರ್ಸೋಣ, ನಾವು ಕರ್ನಾಟಕದಲ್ಲಿ ನಾವು ಕನ್ನಡ ಜನ ಹಿಂಗಿದ್ದೀವಿ ಅಂತ ತೋರ್ಸೋಣ ಅನ್ನೋ ಒಂದು ಇದಕ್ಕೆ ಮಾತಾಡಿದ್ವಿ. ಅದನ್ನ ನಿಮ್ಮ ಮೇಲೆ ಆ ಕಲೆ ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಸೊ ಯಾವತ್ತೂ ಅಷ್ಟೇ ಯಾವುದೋ ಒಂದು ಕಥೆ ಅಂತಾಗಲಿ, ಯಾವುದೊಂದು ನಿರ್ಬಂಧಾಗಲಿ ಒಬ್ಬ ಕಲಾವಿದರಿಗೆ ನಾವು ಈ ಕಲಾವಿದನ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಅಂತಾನೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಹೋಗ್ತೀನಿ ನಿರ್ದೇಶಕರು ಬಿಟ್ಟೆ ಬೇರೆ ಯಾವ ಉದ್ದೇಶನೂ ಇರಲ್ಲ. ಸರ್ ಯಾವಾಗ ಈ ಮಾತುಕತೆ ಆಗಿತ್ತು ದರ್ಶನ್ ಕಥೆ ವಿಚಾರ, ಹೊಸ ಸಿನಿಮಾ ವಿಚಾರ, ಮತ್ತೆ ನೀವು ಯಾವಾಗ ಕೊನೆದಾಗ ಭೇಟಿ ಮಾಡಿದ್ದು? ಅಲ್ಲ, ನಾನು ದರ್ಶನ್ ಅವರು ಕೊನೆದಾಗ ಭೇಟಿಯಾಗಿ ಉದ್ದೇಶವಾಗಿ ನಾವು ಆಲ್ಮೋಸ್ಟ್ ಆಗಲ್ಲ. ಬಟ್ ಆದಮೇಲೆ ಒಂದು 5-6 ಸರಿ ಮೀಟ್ ಮಾಡಿದ್ದೀವಿ. ನಾಟ್ ಓನ್ಲಿ ಸಿನಿಮಾ, ನಾನು ಫ್ರೆಂಡು, ಅವ್ರ ಮನೆಗೆ ನಾನು ಹೋಗ್ತೀನಿ, ನಿಮ್ಮ ಮನೆಗೆ ಹೋಗ್ತಾರೆ, ಆ ಥರ ಫ್ರೆಂಡ್ಶಿಪ್ ಅದು ನಂದು. ಆಮೇಲೆ ನಮ್ಮ ಮೇಡಮ್ ಅಷ್ಟೇ ಫೋನ್ ಮಾಡಿದ ತಕ್ಷಣ ಊಟಕ್ಕೆ ಸೇರ್ತಾರೆ, ಮಾತಾಡ್ತೀವಿ. ಸೊ ಆ ಥರ ಇದು ಸೇರಿದ ಫ್ರೆಂಡ್ಶಿಪ್ ಬೇರೆ, ನನ್ನ ಅವರ ಫ್ರೆಂಡ್ಶಿಪ್ ಬೇರೆ, ಇದು ಸಿನಿಮಾನೇ ಬೇರೆ, ಓಕೆ. ಸೊ ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ. ಆಮೇಲೆ ತಿರ್ಗಿ ಇದನ್ನ ಯಾಕಂಡು ತಿರ್ಗಿ ಅದನ್ನೇನೋ ಮಾಡ್ಕೊಂಡು ಅವ್ರವ್ರ ಪರ್ಸನಲ್ ವಿಷಯ ಅವ್ರವ್ರು ಏನೋ ಮಾಡ್ತೀವಿ. ಬಟ್ ನನ್ನವರೆಗೂ ನಮಗೆ ಬರಬಾರ್ದು ಯಾವುದು, ಯಾಕಂದ್ರೆ ನನಗೊಂದು ಹರ್ಟ್ ಆಯಿತು. ಸೊ ಅದನ್ನ ನಾನು ದರ್ಶನ್ ಅವ್ರಿಗೆ ಒಂದು ಲೆಟರ್ ಬರೆದು ಅದ್ರ ಮುಖಾಂತರ ನನ್ನ ನೋವನ್ನು ಅವ್ರಿಗೆ ವ್ಯಕ್ತಪಡಿಸಿದ್ದೀನಿ ಅಷ್ಟೇ. ಬಿಟ್ಟರೆ ನಿರ್ದೇಶಕರಿಗೆ ಯಾಕಂದ್ರೆ ಯಾರು ಯಾವತ್ತೂ ಮಾತಾಡಬಾರ್ದು ಅನ್ನೋದು ಕಾಲದಲ್ಲಿ ಮನವಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.